ತರೇನು ಈನ ಪಾದಗು ದೀಪೆ ಈನ ಈ ರೂಪನು ತೂದಾನಗ ಒಂಜಿಗಳಿಗೆ ಏನನೇ ಯಾನ ಮದತ್ತದ ಗುಡಿ ನಮ್ಮ ಶರೀರದ ನರ ಮಾಡಿಲು ಉಂತಿನ ಅನುಭವ ಸ್ಮೃತಿ ತತ್ರ ಯಾನ ಲಕ್ಕದು ತೂಪೆ ಈ ರೂಪಡನಕ್ಕೆ ತಕ್ಕನ ಕಂಡಿಗೆ ತೋಜಿದ ಬತ್ತರ ದೇವರೇ ಸಾರ್ಥಕ ಅದಕ್ಕೆ ಸಾರ್ಥಕ ಆಸೆ ಈಡೇರಿದು ಬತ್ತಡು ದೇವರೇ ಈಡೇರಿದು ಬತ್ತಡು ಎನ್ನ ಉದ್ದೇಶನೇ ಎಂದುವೆ ಇರೇನು ಭಕ್ತಿಡು ಒಲಿಸೋಡು ಇರೇನು ತೂವಡು ಮಂತ್ರ ಸಂಕಲ್ಪುಡಿ ಅದು ಭಕ್ತನೈ ಈರು ಮನಸ್ಸು ಮಂತರ ಅಂಡ ಈ ಪ್ರಪಂಚಡು ಓವೆಲ್ಲ ಮಂತ್ರ ಆಪಣ ಮಂತ್ರ ಸತ್ಯದ ತೆರೆಯುತ್ತಾನೆ ಸ್ವಾಮಿ ದೇವರಲ್ಲಿದ್ದಾರೆ ಕೊರಡು ಕೊನರುವುದು ದೇವರು ಒಲಿಯರಂದಂಡ ಕುಂಬು ಕುತ್ತಿ ಅಂಡಲ ತೆಗುನುಡಿಗೆ ಮೂಕಂ ಕರಾತಿ ಬಾಯಿ ಬರನ್ನ ಮೂಕೆ ಅಂಡಲ ಪಾತಿರ್ವೆಗೆ ಸ್ವಾಮಿ ಪಂಗುಂ ಲಂಘಯತೆ ಕುಟ್ಟೆ ಅಂಡಲ ಪರ್ವತನು ಏರುವೆಗೆ ಸತ್ಯ ಎಂಕಿರ್ಥ ಹೊರಡು ಪುನರವುದು ಬರಡು ಹಯನಹುದು ದೊಡ್ಡ ಬೆತ್ತ ಅಂಡಲ ಕಂಜಿ ಪಾಡುಡುಗೆ ಅಪಗಂಡನಕ್ಕೆ ಈರ್ನ ಸಂಕಲ್ಪ ಈರ್ನ ಅನುಗ್ರಹ ಒಂದು ಸಾಕ್ಷಿಯಿಂದ ಪಡೆದು ಎನ್ನಿನ ಯಾನ ಸ್ವಾಮಿ ಎನ್ನ ಅಪರಾಧಾಡು ಎನ್ನ ತಪ್ಪಾಡು ಕ್ಷಮೆ ಕೊರಲಾಯ್ತು ಕ್ಷಮೆ ಓಡಿಯನ ಮಗ ಓಡಿಯನ ಓಡಿಯನ ಮನಸ್ಸಿಗೆ ಧೈರ್ಯ ಬಂತು ರೌದ್ರವತಾರಿ ಆದಿತ್ಯರಾಜ ಶಾಂತ ಸಮಸ್ಯೆಯಾದಲ್ಲೇ ನೇರವಾದ ಕೈಲಾಸನು ಸೇರಂಡೆ ಲೋಕದ ದೇವರಾದಿತ್ಯರ ಬ್ರಹ್ಮ ಪರಮೇಶ್ವರ ಎನ್ನೊಮ್ಮೆರ ಬಂದಂತಿರ ಮಾತಿರ ಮಗ ವೀರಭದ್ರ ನನಗೆ ಈ ಮುನಿಪುರ ಸರಿಯಾಗಿ ಭೂಮಿಗೆ ಜಾತದ ಮಗ ಅದನ್ನೇ ಮರಾಠ ವೀರಭದ್ರ ಪರಶುರಾಮ ದೇವರ ಕೃತ್ಯಮಂತ್ರ ಈ ಭೂಮಿಡೆ ನಿಕ್ಕೊಂದು ಯೋಗ್ಯమైన ನೆಲೆಗಚ್ಚಿದವಾಪುರು ಯಜಮಾಂಡರು ಆಡಿದರೆ ಮುಟ್ಟ ವಜ್ರವರೇ ಗಣ್ಯ ವ್ಯಕ್ತಿ ಹೊರಪಡ್ದು ಬರ್ಪೆ ಯಜ್ಞ ಬರ್ಪೆ ನಿರೀಕ್ಷೆ ಅಪ್ಪನ ಮಗ ಆತನಿಗೆ ಮನಸ್ಸಿಗೆ ಸಮಾಧಾನ ನಿನ್ನ ಮನಸ್ಸದ ಆಶೆ ಎಂತಿನುಂಡ ಕೇಳ ಮತ್ತೆ ಬೊಮ್ಮರ ಬೆಟ್ಟು ಬ್ರಹ್ಮಲಿಂಗೇಶ್ವರ ದೇವರನ್ನ ಪೂಜೆ ಕಾಲನೇ ಒಂದು ದಿನ ಎದುರುಂಟು ಪಂಚ ಲೆಕ್ಕ ಏಕಲ ಮಧ್ಯಾಹ್ನದ ಪೂಜೆ ಅದು ಅರಸುಲೆದು ತೀರ್ಥ ಪ್ರಸಾದ ಒಂದು ದಿನ ಬಡವರಿಗೆ ಸಮಾಧಾನ ಪಂಪಲೆತ್ತ ಲೆವನೊಡೆದು ಮುಂಜಿಗಳಿಗೆ ತಡಾದು ಕೋಪ ಬತ್ತಿನ ಅರಸುಲು ಕೋಪಡು ಇಂಕ ಬಾಯಿಗೆ ಬತ್ತಲೆಕ್ಕ ನೆರಿಯರಿ ಪಾಂಡವ ಮಲ್ಲೆಜ್ಜಿ ಕ್ಷಮಿಸಿದ ಮಣಿಪಂದ ಉಂಟಿಯ ಅತ್ತೇರಿಗೆ ಏನ ಜನಿವಾರವು ಕೈ ಮಾಡಿದ ಕರ್ತುರಿಯರು ಜನಿವಾರ ಕಟ್ಟುದಾನಗ
ಕಣನೀರು ಜಪ್ಪುಡಾಯೆ ಅಲ್ಪನೆಯನ್ನು ಪ್ರತಿಜ್ಞೆ ಮಲ್ತೆ ಆನಂದಿ ಇದುವೇ ಬೊಮ್ಮರ ಬೆಟ್ಟಡು ಇರನು ಸ್ಥಾಪನೆ ಮಲ್ಪುವೆ ದೇವಸ್ಥಾನ ಕಟ್ಟಾವೆ ಎಲ್ಲ ಒಂದುವೇ ಕೈಂದು ಮಂಗಳಾರತಿ ನೆರಪೆ ಮಲ್ಪನ ಪ್ರತಿಜ್ಞೆನೆ ಪಾಡ್ದು ಅಲ್ಪಡ್ದೆ ಕಣನೀರು ಜಪ್ಪಡಾದು ಇದೆಂತ ಭಕ್ತ ಸ್ವಾಮಿ ಸ್ವಾಮಿ ನೀರು ಎಲ್ಲೊಟ್ಟಿಗೂ ಆ ಜಾಗದ ಬರಡು ಆ ಜಾಗದ ಪ್ರತಿಷ್ಠಾಪನೆ ಮಲ್ಪೆ ಮಲ್ಪನ ಆಸೆ ಹೆಂಕೊಂಡು ಬರುವರ ಸ್ವಾಮಿ ಸ್ವಾಮಿ ಜನನೆಲ್ಲ ತಂದುಬೋಡು ಪ್ರತಿಷ್ಠಾಪನೆ ಮಾಡ್ಕೊಡು ಪೂಜೆ ಮಾಡ್ಕೊಡ್ಬೇಕು ಸಂಕಲ್ಪ ಮಾಡಿದೆ ಒಂದು ಇಳಮುಟ್ಟ ಬತ್ತನ ನಿನ್ನ ಪಾತ್ರಿಕೆಯಿಂದ ಮನಸ್ಸಿಗೆ ಸಂತೋಷ ನಿನ್ನೊಟ್ಟಿಗೆ ಯಾರು ಬರುವೆ ಅಂಡ ಒಂಜಿ ವಿಚಾರ ಎನ್ನೊಟ್ಟಿಗೂ ಸಾವಿರಾರು ಮಂದಿ ಕಣಕ್ಕೊಳ್ಳೇರಿ ಅಗ್ಲಿ ಬೋಳ್ತಿನ ವ್ಯವಸ್ಥೆ ಮನಸ್ಸಿಗೆ ಕೊರೆಯಲಿಕ್ಕೆ ಸಾಧ್ಯ ಉಂಟಾ ಆತ್ಮವಿಶ್ವಾಸ ಧೈರ್ಯಕೊಂಡು ದಾಂಡ ನಿನ್ನೊಟ್ಟಿಗೆ ಯಾರು ಬರುವೆ ಆಟ ಮಂದಿ ವಿಚಾರ ಯಾವನೇತರ ನೆಲ ಆದಂತರ ಈ ಜಾಗರು ವಾಪರ್ತುಗಳ ಮದ ಪೆರಬಲ್ಲೆತ್ತ ಈ ಊರ್ದ ಜನಕನ ಮಾತ ಬಾರದ ಬುಲಟ್ಟೆ ಬಂಗಾರದ ಪಾಸಲ ಅಂತೋದು ಸಮಾಧಾನ ತಂದಿದ್ದೇವೆ ಆಚಾರ್ಯದ ಅವರ ಈ ಕ್ಷೇತ್ರವು ನನದೊಂದಿಗೂ ಬಾಳೆ ಹೊನ್ನೂರು ಪ್ರತೀತಿ ಆವಡು ಪಾತೆತ್ತು ದಿನದಂದು ರಚನೆಗಳು ಕೋಪಡ ಪ್ರತ್ಯಕ್ಷ ರಚನೆ ವ್ಯಕ್ತಿಯಾದು ಪಂಚಾಧಿಪ್ನಾಗ ಈ ಕ್ಷೇತ್ರಕ್ಕೂ ಕೊಪ್ಪ ಪಂಬರ ಬುಧರಾವಡು ನಿರಾಗಿರಿ ಇವತ್ತೊಂದು ಯಾರು ಬರುವೆ ಎನ್ನ ಪಿರಾವಡೆ ಸಾವಿರಾರು ಮಂದಿ ಬರ್ತಾರೆ ಮಸಾಗು ಶಂಕ ಧ್ವನಿಕೆಂಡು ಗಂಟದ ಸ್ವರಕೆಂಡು ಒಂದು ಹೊಲ್ಪಡ್ದು ಬರ್ತಾರೆ ಹೆಚ್ಚ ಬರ್ತಾರೆ ಒಂದು ತತ್ವನ ಪಿರ ತಿರುಗುದು ತೂವಾಡ ಒಂದು ವೇಳೆ ಪಿರ ತಿರುಗುದು ತೂಯ ನಾಂಡ ವೀರಭದ್ರ ಸ್ವಾಮಿ ಆಡೇಕೆ ಶಿರೋಧಾರ್ಯ ವೀರಭದ್ರನೇ ಭಕ್ತರ ಸಂಕಷ್ಟ ಪರಿಹಾರ ಮಾಡಲು ಧರೆಯಳು ಧರ್ಮವ ಸ್ಥಿರವಾಗಿ ನೆಲೆಸಲು ಭಕ್ತರ ಸಂಕಷ್ಟ ಪರಿಹಾರ ಮಾಡಲು ಧರೆಯಳು ಧರ್ಮವ ಸ್ಥಿರವಾಗಿ ನೆಲೆಸಲು ಬಾ ಸ್ವಾಮಿ ವೀರಭದ್ರನೇ 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 ಭಕ್ತರ ಸಂಕಷ್ಟ ಪರಿಹಾರ ಮಾಡಲು ಭಕ್ತರ ಸಂಕಷ್ಟ ಪರಿಹಾರ ಮಾಡಲು ಬಾ ಸ್ವಾಮಿ ವೀರಭದ್ರನೇ ಬಾ ಸ್ವಾಮಿ ವೀರಭದ್ರನೇ ಬಾ ಸ್ವಾಮಿ ವೀರಭದ್ರನೇ ಬಾ ಸ್ವಾಮಿ ವೀರಭದ್ರನೇ ವೀರಭದ್ರನೇ